ಜಲಕಂಟಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್ ಮೇಡಮ್, ನಾವು ಈಗ 5 ಪ್ರದೇಶದಲ್ಲಿ ಸಂಗ್ರಹಿಸಿದಂಥ ನೀರಿನ ಸ್ಯಾಂಪಲನ್ನು ನಿಮ್ಮ ಲ್ಯಾಬಿಗೆ, ನಿಮ್ಮ ಡಿಪಾರ್ಟ್ಮೆಂಟಿಗೆ ತಂದು ಕೊಡ್ತೀವಿ. ನೀವು ಯಾವ ಆಧಾರದ ಮೇಲೆ ಅದನ್ನು ಟೆಸ್ಟ್ ಮಾಡ್ತೀರಿ ಅಥವಾ ಯಾವ ಆಧಾರದ ಮೇಲೆ ಅದನ್ನು ಟೆಸ್ಟ್ ಮಾಡ್ತೀರಿ? ನೀರಿನಲ್ಲಿರುವಂಥ ಅಥವಾ ಇದು ನೀರು ಕುಡಿಯಲಿಕ್ಕೆ ಯೋಗ್ಯವೋ ಅಥವಾ ಯೋಗ್ಯ ಅಲ್ಲವೋ ಇದನ್ನು ಡಿಸೈಡ್ ಮಾಡುವಂಥದ್ದು ಹೇಗೆ? ಇದು ಇಡೀ ಲೋಕದಲ್ಲಿ ಮಾಡುವಂಥ ಟೆಸ್ಟನ್ನೇ ನಮ್ಮ ಲ್ಯಾಬ್ನಲ್ಲಿ ಸಹ ಮಾಡ್ತೀವಿ. ಹಾಗಾದರೆ ಒಂದು ಇಂಟರ್ನ್ಯಾಷನಲ್ ಪ್ರೋಟೋಕಾಲ್ ಅಂತೇ ಇದೆ, ಅದನ್ನು ಫಾಲೋ ಮಾಡುವಾಗ ಈಗ ಒಂದು ಕಾಯಿಲೆ ತುಂಬ ಜನರಿಗೆ ಒಂದು ಹಳ್ಳಿನಲ್ಲಿ ಬಂದರೆ ಜನರಿಗೆ ಸೂಚನೆ ಎಲ್ಲಿಂದ ಬಂದಿದೆ ಅಂತ ಗೊತ್ತಾಗುವ ಹಾಗೆ ಇಡೀ ಲೋಕದಲ್ಲಿ ಮನುಷ್ಯರ ಮಲದಲ್ಲಿ ಯಾವ ಬ್ಯಾಕ್ಟೀರಿಯಾ ಇದೆ ಆ ಗ್ರೂಪ್ ಅನ್ನು ತಗೊಂಡು ಒಂದು ಸೂಚನೆ ಬ್ಯಾಕ್ಟೀರಿಯಾ ಹಾಗೆ ಇಟ್ಕೊಂಡು ಅದರಿಂದ ನಮ್ಮ ಮಲ ನೀರಿಗೆ ಸೇರಿ ಕಂಟ್ಯಾಮಿನೇಷನ್ ಆದರೆ ಏನೇನು ಕಾಯಿಲೆ ಬರಬಹುದು ಅಂತ ನಮಗೆ ಒಂದು ಆಧಾರ ಆಗ್ತದೆ. ಅದರಿಂದ ಒಂದು ಸುಲಭವಾಗಿ ಪ್ರತಿಯೊಂದು ಬ್ಯಾಕ್ಟೀರಿಯಾ, ವೈರಸ್, ಪ್ಯಾರಾಸೈಟನ್ನು ಟೆಸ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅದು ತುಂಬಾ ತಿಂಗಳಾಗಬಹುದು. ಆದರೆ ನಾವು ಅವರಿಗೆ ಮಲದು ಕಂಟ್ಯಾಮಿನೇಷನ್ ಆಗಿದೆ ಇಲ್ವಾ ಹೇಳಲಿಕ್ಕೆ ಒಂದು ಸುಲಭವಾದ ಟೆಸ್ಟ್ ಮಾಡ್ತೀವಿ. ಈ ಟೆಸ್ಟ್ಗೆ ಏನಂತ ಹೆಸರು ಮೇಡಮ್? ಇದಕ್ಕೆ ಪೋರ್ಟಬಿಲಿಟಿ ಟೆಸ್ಟ್, ಮೈಕ್ರೋಬಿಯಲ್ ಪೋರ್ಟಬಿಲಿಟಿ ಟೆಸ್ಟ್ ಅಂತ ಮಾಡ್ತೇವೆ. ಅದರಲ್ಲಿ ಪ್ರತಿಯೊಂದು ಮನುಷ್ಯರಲ್ಲಿ ಇರುವ ಒಂದು ಬ್ಯಾಕ್ಟೀರಿಯಲ್ ಗ್ರೂಪ್ ಕೋಲಿಫಾರ್ಮ್ ಅಂತ ಹೇಳ್ತೀವಿ, ಅದನ್ನು ತಗೊಂಡು ನಾವು ಒಂದು ಇಂಡಿಕೇಟರ್ ಹಾಗೆ ಇಟ್ಕೊಂಡು ಅದು ಇದ್ರೆ ನೀರಿನಲ್ಲಿ ಬೇರೆ ಬ್ಯಾಕ್ಟೀರಿಯಾ, ಬೇರೆ ವೈರಸ್ಗಳು ಇರುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಅಂದ್ರೆ ಈ ಕೋಲಿಫಾರ್ಮ್ ಅಂದ್ರೆ ಏನು ಮೇಡಮ್? ಕೋಲಿಫಾರ್ಮ್ ಅಂದ್ರೆ ನೀರಿನಲ್ಲಿ ಅದರ ಅಂಶ ಯಾವ ರೀತಿ ಇದಾಗ್ತದೆ? ಅದೇ ಈಗ ಮಲದಲ್ಲಿ, ಪ್ರತಿಯೊಬ್ಬರ ಮಲದಲ್ಲಿ ಇರುವಂಥದ್ದು ಬ್ಯಾಕ್ಟೀರಿಯಾ. ಎಷ್ಟು ಮಟ್ಟಿಗೆ ಹೇಳಿದರೆ ಈ ಕೋಲಿಫಾರ್ಮ್ ಗ್ರೂಪ್, ಅದರಲ್ಲಿ ಈ ಕೋಲಿಫಾರ್ಮ್ನಲ್ಲಿಯೂ 90% ಆಫ್ ಕೋಲಿಫಾರ್ಮ್, ಅದೊಂದು ಗ್ರೂಪ್ ಕೋಲಿಫಾರ್ಮ್, 90% ಬ್ಯಾಕ್ಟೀರಿಯಾ ಈ ಕೋಲೈ ಹೇಳ್ತಾರೆ, ಎಸ್ಚೆರಿಷಿಯಾ ಕೋಲೈ. ಈ ಕೋಲೈ ಬ್ಯಾಕ್ಟೀರಿಯಾ ಪ್ರತಿ 1 ಗ್ರಾಮ್ ಮಲದಲ್ಲಿ 10 to the power 10 ತನಕ ಇರ್ತದೆ. 10 to the power 10 ಹೇಳಿದರೆ ಒಂದ ನಂತರ ನೀವು 10 0 ಹಾಕಿ ಆ ನಂಬರ್ ಎಷ್ಟು ಅಂತ ನಮಗೆ ಹೇಳಲಿಕ್ಕೆ ಕಷ್ಟ, ಅಷ್ಟು ಇರುತ್ತೆ. ಹಾಗೆ ನೀವು ಒಂದೊಂದು ಮನುಷ್ಯರು ಈಗ ಮಲದಲ್ಲಿ ಎಷ್ಟು ಬ್ಯಾಕ್ಟೀರಿಯಾ ಇರಬಹುದು ಮತ್ತು ಇಡೀ ಲೋಕದಲ್ಲಿ ಪ್ರತಿಯೊಬ್ಬರ ಇದರಲ್ಲಿ ಏನಿದೆ ಅದನ್ನೇ ಒಂದು ಇಂಟರ್ನ್ಯಾಷನಲ್ ಇಂಡಿಕೇಟರ್ ಆಗಿ ಇಟ್ಟುಕೊಂಡು ಬೇರೆ ಕಂಟ್ಯಾಮಿನೇಷನ್ ಬರಬಹುದು, ಬೇರೆ ಕಾಯಿಲೆ ಬರಬಹುದಾ ಅಂತ ನೋಡುವಂಥದ್ದು ಟೆಸ್ಟ್. ಅಂದ್ರೆ ಈಗ ಈ ಕೋಲಿಫಾರ್ಮ್ ಅಂತ ಹೇಳಿದ್ರೆ ಮನುಷ್ಯನ ವೇಸ್ಟು, ಅದೇ ರೀತಿ ಅನಿಮಲ್ನ ವೇಸ್ಟು ಎರಡು ಸೇರ್ತದೆ ಮೇಡಮ್ ಇದರಲ್ಲಿ? ವೇಸ್ಟ್ ಹೇಳಿದರೆ, ಮಲದು ವೇಸ್ಟ್ ಹೇಳಿದರೆ ಮನುಷ್ಯರಿಂದ ಬಂದರೆ ಅದಕ್ಕೆ ಫೀಕಲ್ ಕೋಲಿಫಾರ್ಮ್ ಟೆಸ್ಟ್ ಅಂತ ಮಾಡ್ತೇವೆ. ಮತ್ತೆ ಬೇರೆ ಪ್ರಾಣಿಗಳಿಂದ ಸಹ ಬರ್ಬೋದು. ಈಗ ಒಂದು ದನ ಇದ್ದರೆ ಅಥವಾ ಹಂದಿ ಇದ್ದರೆ, ನಾಯಿ ಇದ್ದರೆ ಅವರ ವೇಸ್ಟ್ ಎಲ್ಲವೂ ಇರುತ್ತೆ, ಅದು ಸಹ ನೀರಿಗೆ ಬಂದು ಸೇರ್ಬಹುದಲ್ಲ ಎಲ್ಲ ಕಡೆ. ಸೊ ಅದಕ್ಕೆ ನಾವು ಒಂದು ಟೆಸ್ಟ್ ಮಾಡೋದು ಹೇಳಿದರೆ ಟೋಟಲ್ ಕೋಲಿಫಾರ್ಮ್. ಎಸ್ ಮೇಡಮ್, ನಾನು ಅಲ್ಲೇ ಒಂದು ಡೌಟ್ ಇರುವಂಥದ್ದು, ಈಗ 100 ml ನೀರಿನಲ್ಲಿ ಎಷ್ಟು ಕೋಲಿಫಾರ್ಮ್ ಇದ್ರೆ ಅದನ್ನು ಕುಡಿಯಲು ಯೋಗ್ಯ ಅಥವಾ ಎಷ್ಟು ಇದ್ರೆ ಯಾವುದಕ್ಕಿಂತ ಕಡಿಮೆ ಇರಬೇಕು, ಅದರ ಮಾನದಂಡ ಏನಾದರೂ? ಇಲ್ಲ, ತುಂಬ ಒಳ್ಳೆ ಪ್ರಶ್ನೆ ಇದು. ಈಗ ಮಲ ನೀರಿಗೆ ಸೇರಿದ್ರೆ ಹೇಳಿದರೆ ಸ್ವಲ್ಪ ಮಲ ಸೇರಿದ್ದೆ ಅದನ್ನು ಕುಡಿಬಹುದು, ತುಂಬ ಮಲ ಸೇರಿದ್ದೆ ಅದನ್ನು ಕುಡಿಬಾರ್ದು ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಈಗ ನೀವು ಅದನ್ನು ಟೆಸ್ಟ್ ಮಾಡುವಾಗ ಸ್ವಲ್ಪ ಬ್ಯಾಕ್ಟೀರಿಯಾ ಇದ್ರೆ ಸಹ ಅದರಲ್ಲಿ ಮಲ ಬಂದು ಎಲ್ಲಿಂದೆಯೋ ಸೇರಿದೆ ಅಂತ ಅರ್ಥ. ಮತ್ತೆ ಅದು ತುಂಬ ಇದ್ದು ಕಡಿಮೆ ಆಗಿರಬಹುದು ನೀವು ಟೆಸ್ಟ್ ಮಾಡೋದ್ರೊಳಗೆ, ಯಾಕೆಂದ್ರೆ ಸೂರ್ಯದ ಬೆಳಕು ಅಥವಾ ಯಾರಾದರೂ ಏನಾದರೂ ಕ್ಲೋರಿನ್ ಎಲ್ಲ ಹಾಕಿರ್ತಾರೆ, ಏನೇನೋ ಕಾರಣಗಳು ಇರ್ತದೆ. ಅದರಿಂದ ನೀರು ತನ್ನಷ್ಟಕ್ಕೆ ಒಂದು ನ್ಯಾಚುರಲ್ ವೇನಲ್ಲಿ ಸಹ ಶುದ್ಧತೆ ಆಗ್ತದೆ. ಈಗ ಮೊದಲಿನ ಕಾಲದಲ್ಲಿನ ನೀರು ಶುದ್ಧತೆಗೆ ಬರೀ ಹೊಯ್ಗೆ ಹಾಕಿ ಒಂದು ಮಡಿಕೆನಲ್ಲಿ ಮೇಲೆ ಇಟ್ಟು ಕೆಳಗಿಂದ ಅದನ್ನು ಕಲೆಕ್ಟ್ ಮಾಡಿ ಕುಡಿದ್ರೆ ಏನಾಗ್ತದೆ, ಅಷ್ಟು ಕಲ್ಲು ಮತ್ತು ಹೊಯ್ಗೆ, ಗ್ರಾವೆಲ್, ಸ್ಯಾಂಡ್ ಎಲ್ಲ ಹಾಕಿದರೆ ಪ್ಯೂರಿಫಿಕೇಶನ್ ಆಗಿ ಬರುತ್ತೆ. ಅದು ನೇಚರ್ನಲ್ಲಿ ಹಾಗೆ ಆಗ್ತಾ ಇರ್ತದೆ. ಆದರೂ ಅಷ್ಟೆಲ್ಲ ಆದ ಮೇಲೆ ಸಹ ನಿಮಗೆ ಸ್ವಲ್ಪ ಇದ್ದರೆ ಸೂಚನೆ ಏನು? ಹಾಗಾದರೆ ಅದಕ್ಕೆ ಕಂಟ್ಯಾಮಿನೇಷನ್ ಆಗಿದೆ ಅಂತ ಅರ್ಥ. ಅಂದ್ರೆ ಈಗ ಫೀಕಲ್ ಕೋಲಿಫಾರ್ಮ್ ಅಂತ ಹೇಳಿದ್ರೆ ಮನುಷ್ಯನ ಮಲ ಮಿಶ್ರಿತ ನೀರು. ಎಸ್, ಬಹುಶಃ ಇದನ್ನು ನಾನು ಸಿಂಪಲ್ ಆಗಿ ಹೇಳ್ಬೋದು ಏನೋ, ಕೋಲಿಫಾರ್ಮ್ ಟೆಸ್ಟ್ ಅಂತ ಮೇಡಮ್ ಹೇಳಿದ್ರು. ಅಂದ್ರೆ ಮಲ ಮಿಶ್ರಿತ ನೀರಿನಲ್ಲಿ ಮಲದ ಅಂಶ ಎಷ್ಟಿದೆ ಅನ್ನುವಂಥದ್ದು ಇದರ ಮಾನದಂಡ. ಅದರ ಮೇಲೆ ನೀರು ಕುಡಿಬಹುದು ಕುಡಿಬಾರ್ದು ಅನ್ನೋದನ್ನು ನಾವು ಡಿಸೈಡ್ ಮಾಡಬಹುದು ಅವರು ಕೊಟ್ಟಂತ ರಿಪೋರ್ಟ್ನ ಮೂಲಕ ಅನ್ನುವಂಥದ್ದು ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೇನೆ.
ಬಹುಶಃ ಈಗ ನಾನು ನಿಮಗೆ ರಿಪೋರ್ಟ್ ತೋರಿಸ್ತಾ ಇದ್ದೇನೆ. ನಾವು ಆಗಲೇ 5 ಭಾಗದಲ್ಲಿ ಸಂಗ್ರಹಿಸಿದಂಥ ನೀರಿನ ಮಾನದಂಡ, ನೀರಿನ ಗುಣಮಟ್ಟ ಹೇಗಿದೆ ಅನ್ನೋದನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೇನೆ. ನಾವು ಬೆಳಗಾಗ ಎದ್ದು ಗಂಗೆಚ ಯಮುನೆ ಚೈವ ಅಂತ ಹೇಳಿಕೊಂಡು ಕುಡಿಯುವಂಥ ನೀರು ಯಾವ ಪರಿಸ್ಥಿತಿಯಲ್ಲಿದೆ, ಯಾವ ಗುಣಮಟ್ಟದಲ್ಲಿದೆ ಅನ್ನುವಂಥ ರಿಪೋರ್ಟ್ ನಿಮ್ಮ ಮುಂದೆ ಬರ್ತಾ ಇದೆ. ನಾವು ನಗರದ 5 ಕಡೆಗಳಲ್ಲಿ ಸಂಗ್ರಹಿಸಿದ ನೀರಿನ ಸ್ಯಾಂಪಲ್ ಅನ್ನು ಪ್ರಯೋಗಾಲಯಕ್ಕೆ ಕಳುಹಿಸಿಕೊಟ್ಟ ನಂತರ ಪ್ರಯೋಗಾಲಯದಿಂದ ಬಂದ ವರದಿ ನಮ್ಮನ್ನು ದಂಗು ಬಡಿಯುವಂತೆ ಮಾಡಿತು. ಯಾಕೆಂದರೆ ನಾವು ನೀರಿನ ಗುಣಮಟ್ಟದ ಬಗ್ಗೆ, ಅದರ ಪರಿಶುದ್ಧತೆಯ ಬಗ್ಗೆ ನೀರಿನ ಸ್ಯಾಂಪಲ್ ಅನ್ನು ಕಳುಹಿಸಿದ್ದರೆ ಬಂದ ವರದಿಯಲ್ಲಿ ಒಂದೆಡೆ ಬಿಟ್ಟು ಉಳಿದೆಡೆ ನೀರು ಶುದ್ಧವಿಲ್ಲವೆನ್ನುವುದನ್ನು ತೋರಿಸಿತು. ನೀರು ಕುಡಿಯಲು ಯೋಗ್ಯವೇ ಎಂಬುದನ್ನು ಅಳೆಯಲು ಇರುವ ಮಾನದಂಡ ನೀರಿನಲ್ಲಿ ಇರುವ ಕೊಲಿಫಾರ್ಮ್ ಎಷ್ಟೆಂಬುದು. ಕೊಲಿಫಾರ್ಮ್ನಲ್ಲಿ 3 ಅಂಕಿಗಳಿಗಿಂತ ಹೆಚ್ಚಿದ್ದರೆ ಅದು ಕುಡಿಯಲು ಯೋಗ್ಯ ಅಲ್ಲ ಎಂಬುದು ನೀರಿನ ತಜ್ಞರ ಅಭಿಪ್ರಾಯ. ನಾವು ಸಂಗ್ರಹಿಸಿದ 5 ಪ್ರದೇಶಗಳ 100 ml ನೀರಿನ ಸ್ಯಾಂಪಲ್ಗಳಲ್ಲಿ ಇರುವ ಕೊಲಿಫಾರ್ಮ್ ಎಷ್ಟೆಂಬುದನ್ನು ನಾವು ಪ್ರಯೋಗಾಲಯದಲ್ಲಿ ವಿವರಗಳನ್ನು ಕೇಳಿದ್ದೆವು. ಈ ಪ್ರಯೋಗಾಲಯದ ವರದಿಯಲ್ಲಿ ಬಂದ ಕೊಲಿಫಾರ್ಮ್ನ ಅಂಕಿ ಅಂಶ ನಮ್ಮನ್ನು ಬೆಚ್ಚಿ ಬೀಳಿಸಿದೆ. ಈ ಬೆಚ್ಚಿ ಬೀಳಿಸಿದ ಅಂಕಿ ಅಂಶಗಳನ್ನು ನಾವು ನಿಮಗೆ ತೋರಿಸುತ್ತಿದ್ದೇವೆ ನೋಡಿ. ಕದ್ರಿ ಕೊಡಿಯಾಲ್ಬೈಲ್ನಲ್ಲಿ ಒಟ್ಟು ಕೊಲಿಫಾರ್ಮ್ ಕೌಂಟ್ 240, ಫಿಶಿಯಲ್ ಕೊಲಿಫಾರ್ಮ್ ಕೌಂಟ್ 43. ಇದು ಕದ್ರಿ ಕೊಡಿಯಾಲ್ಬೈಲ್ನಲ್ಲಿ ಸಂಗ್ರಹಿಸಿದ ನೀರಿನ ಸ್ಯಾಂಪಲ್ನಲ್ಲಿ ಸಿಕ್ಕ ಕೊಲಿಫಾರ್ಮ್ನ ವಿವರ. 0 ಇರಬೇಕಾಗಿದ್ದ ನೀರಿನಲ್ಲಿನ ಕೊಲಿಫಾರ್ಮ್ 3 ಇದ್ದರೆ ಕುಡಿಯಲು ಸ್ವಲ್ಪ ಮಟ್ಟಿಗೆ ಓಕೆ. ಆದರೆ ಇಲ್ಲಿ ನಮಗೆ ಸಿಕ್ಕಿರೋದು 240. ಫಿಶಿಯಲ್ ಕೊಲಿಫಾರ್ಮ್ ಕೌಂಟ್ 43. ಮಂಗಳೂರಿನ ಪ್ರಭಾವಿಗಳೇ ಇರುವ ಈ ಪ್ರದೇಶದಲ್ಲಿ ನಳ್ಳಿ ನೀರಿನಿಂದ ಸಂಗ್ರಹಿಸಿದ ನೀರಿನಲ್ಲಿ ಸಿಕ್ಕ ಅಂಕಿ ಇದು. ಮಂಗಳೂರು ಮಹಾನಗರ ಪಾಲಿಕೆ ಒದಗಿಸುತ್ತಿರುವ ನೀರಿನ ಗುಣಮಟ್ಟ ಇದು. ಕಂಕನಾಡಿ ಪಂಪ್ವೆಲ್ನ ಬೋರ್ವೆಲ್ನಲ್ಲಿ ಒಟ್ಟು ಕೊಲಿಫಾರ್ಮ್ ಕೌಂಟ್ 4, ಫಿಶಿಯಲ್ ಕೊಲಿಫಾರ್ಮ್ ಕೌಂಟ್ 4. ಇದು ಪಂಪ್ವೆಲ್ ಕಂಕನಾಡಿ ಮಧ್ಯೆ ಇರುವ ಬೋರ್ವೆಲ್ನಲ್ಲಿ ಸಂಗ್ರಹಿಸಿದ ನೀರಿನ ಸ್ಯಾಂಪಲ್ನ ವರದಿ. ಪಂಪ್ವೆಲ್ ಮತ್ತು ಕಂಕನಾಡಿ ಮಧ್ಯೆ ಇರುವ ಬೋರ್ವೆಲ್ನಲ್ಲಿ ಈ ಅಂಕಿ ಅಂಶ ಸಿಕ್ಕಿದ್ದು ಇಲ್ಲಿಯೂ ನಿಗದಿತ ಅಂಶಕ್ಕಿಂತ ಕೊಲಿಫಾರ್ಮ್ ಜಾಸ್ತಿಯೇ ಇದೆ. ಕದ್ರಿ ಕೊಡಿಯಾಲ್ಬೈಲ್ಗೆ ಹೋಲಿಸಿದರೆ ಈ ಪ್ರಮಾಣ ದೊಡ್ಡದಲ್ಲದಿದ್ದರೂ ನೀರಿನಲ್ಲಿ ಕೊಲಿಫಾರ್ಮ್ ಅಂಶ 4 ಇರಬಾರದು ಎಂಬುದು ನೀರಿನ ತಜ್ಞರ ಅಭಿಮತ. ರಾಷ್ಟ್ರೀಯ ಹೆದ್ದಾರಿ ಬಳಿಯಲ್ಲಿ ಒಟ್ಟು ಕೊಲಿಫಾರ್ಮ್ ಕೌಂಟ್ 1100, ಫಿಶಿಯಲ್ ಕೊಲಿಫಾರ್ಮ್ ಕೌಂಟ್ 1100. ಇದು ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿ ಸಿಗುವ ನೀರಿನ ಗುಣಮಟ್ಟದ ವರದಿ. ರಾಷ್ಟ್ರೀಯ ಹೆದ್ದಾರಿಯ ಬಳಿಯಲ್ಲಿರುವ ಕ್ಯಾಂಟೀನ್ನಿಂದ ಸಂಗ್ರಹಿಸಿದ ನೀರಿದು. ಈ ನೀರಿನಲ್ಲಿನ ಅಂಶ ಮಾತ್ರ ಬೆಚ್ಚಿ ಬೀಳಿಸುವಂತಹದ್ದು. ಯಾಕೆಂದರೆ ಇಲ್ಲಿ ಸಿಕ್ಕ ನೀರಿನ ಕೊಲಿಫಾರ್ಮ್ ಸಂಖ್ಯೆ 1100. ಇದು ನಿಜಕ್ಕೂ ಆತಂಕಕಾರಿ ವರದಿ. ಕೊಲಿಫಾರ್ಮ್ ಸಂಖ್ಯೆ 1100 ಇದ್ದರೆ ಅದರ ಸಂಖ್ಯೆ 10,000 ದಾಟಬಹುದು ಅಥವಾ ಲಕ್ಷವೂ ದಾಟಬಹುದು. ಈ ಕ್ಯಾಂಟೀನ್ನಿಂದಲೇ ಸಾವಿರಾರು ಮಂದಿ ಆಹಾರ ಸೇವಿಸುತ್ತಾರೆ, ಇಲ್ಲಿಯ ನೀರನ್ನು ಕುಡಿಯುತ್ತಾರೆ. ಡೊಂಗರ್ಕೇರಿ ಬಾವಿ ನೀರು ಒಟ್ಟು ಕೊಲಿಫಾರ್ಮ್ ಕೌಂಟ್ 1100, ಫಿಶಿಯಲ್ ಕೊಲಿಫಾರ್ಮ್ ಕೌಂಟ್ 1100. ಇದು ಪವಿತ್ರ ಕ್ಷೇತ್ರಗಳೇ ಇರುವ ಡೊಂಗರ್ಕೇರಿಯ ವರದಿ. ಈ ವರದಿ ಪವಿತ್ರ ಕ್ಷೇತ್ರಗಳ ಊರಿನ ನೀರಿನ ಪಾವಿತ್ರತೆಯ ಬಗ್ಗೆ ಸಂಶಯ ಮೂಡಿಸಿದೆ. ಇಲ್ಲಿ ಸಿಕ್ಕ ಕೊಲಿಫಾರ್ಮ್ ಸಂಖ್ಯೆ 1100 ಆಗಿದ್ದು ಇದೂ ಕೂಡ ನೀರಿನ ತಜ್ಞರ ಪ್ರಕಾರ 10,000 ದಾಟಬಹುದು, ಲಕ್ಷವೂ ದಾಟಬಹುದು. ಬೆಂದೂರ್ವೆಲ್ ಪ್ಲಾಂಟ್ ವಾಟರ್ ಒಟ್ಟು ಕೊಲಿಫಾರ್ಮ್ ಕೌಂಟ್ 3ಕ್ಕಿಂತ ಕಡಿಮೆ, ಫಿಶಿಯಲ್ ಕೊಲಿಫಾರ್ಮ್ ಕೌಂಟ್ 3ಕ್ಕಿಂತ ಕಡಿಮೆ. ಮಂಗಳೂರಿನ 5 ಕಡೆಗಳಲ್ಲಿ ಸಂಗ್ರಹಿಸಿದ ನೀರಿನ ಸ್ಯಾಂಪಲ್ನಲ್ಲಿ ಸಿಕ್ಕ ವರದಿಯಲ್ಲಿ ಸಮಾಧಾನ ತರುವ ಏಕೈಕ ರಿಪೋರ್ಟ್ ಇದು. ಇದು ಮಂಗಳೂರಿನ ಬೆಂದೂರ್ವೆಲ್ನಲ್ಲಿರುವ ನೀರು ಶುದ್ಧೀಕರಣ ಘಟಕದ ಸಂಗ್ರಹಿಸಿದ ಸ್ಯಾಂಪಲ್ನಲ್ಲಿ ಸಿಕ್ಕ ವಿವರ. ಇಲ್ಲಿಂದಲೇ ಮಂಗಳೂರಿನ ವಿವಿಧೆಡೆಗೆ ನೀರು ಸರಬರಾಜಾಗುತ್ತದೆ. ಇಲ್ಲಿ ನೀರು ಕುಡಿಯಲು ಯೋಗ್ಯವಿದೆ ಎಂದು ವರದಿಯಿಂದ ಸಮಾಧಾನ ಪಟ್ಟುಕೊಳ್ಳಬಹುದಾಗಿದೆ. ನೋಡಿದಿರಲ್ವಾ, ಇದು ಮಂಗಳೂರಿನ ನೀರಿನ ಕಥೆ. ಮಂಗಳೂರಿನ ನೀರು ಇಂದು ಕುಡಿಯಲು ಯೋಗ್ಯವಾಗಿದೆಯೇ ಎಂಬ ಸ್ಪಂದನ ಚಾನೆಲ್ ನಡೆಸಿದ ತನಿಖಾ ವರದಿಯಲ್ಲಿ ಮಂಗಳೂರಿನ ನೀರು ಕುಡಿಯಲು ಅಯೋಗ್ಯ ಎಂದು ಸಾಬೀತಾಗಿದೆ.
ಬೆಂದೂರ್ವೆಲ್ನಲ್ಲಿರುವ ಪ್ಲಾಂಟ್ ವಾಟರ್ನಲ್ಲಿ ಕುಡಿಯುವ ನೀರು ಶುದ್ಧವಾಗಿದ್ದರೂ ಇಲ್ಲಿಂದಲೇ ಬಂದ ನೀರು ಕದ್ರಿ ಕೊಡಿಯಾಲ್ ಬೈಲ್ನಲ್ಲಿ ಸಾಕಷ್ಟು ಕೊಲಿಫಾರ್ಮ್ಗಳನ್ನು ಸೃಷ್ಟಿಸಿದೆ. ಈ ಕಾರಣದಿಂದ ಮಂಗಳೂರಿನಲ್ಲಿ ಕುಡಿಯುವ ನೀರು ಶುದ್ಧವಾಗಿಲ್ಲವೆಂದು ಸಾರಾಸಗಟಾಗಿ ಹೇಳಬಹುದಾಗಿದೆ. ಒಟ್ಟಿನಲ್ಲಿ ಮಂಗಳೂರಿನ ನೀರು ಮಂಗಳೂರು ಜನತೆಗೆ ಜಲಕಂಟಕವಾಗಿದೆ. ನಾವು ನಿಮ್ಮ ಮುಂದೆ ಇಟ್ಟಿರುವಂಥ ರಿಪೋರ್ಟ್ ಮಂಗಳೂರಿನಲ್ಲಿ ನೀರು ಯಾವ ರೀತಿ ಇದೆ, ಮಂಗಳೂರಿನ ನೀರನ್ನು ಕುಡಿಬಹುದೋ ಇನ್ನು ಮುಂದೆ ಯೋಚನೆ ಮಾಡಿ ಕುಡಿಬೇಕಾದಂಥ ಪರಿಸ್ಥಿತಿ ನಮ್ಮ ಮುಂದೆ ಇದೆ. 5 ಕಡೆಯಲ್ಲಿ ಸಂಗ್ರಹಿಸಿದಂಥ ನೀರಿನಲ್ಲಿ ಎಲ್ಲೂ ಕೂಡ ತಜ್ಞರು ಹೇಳೋ ರೀತಿಯಲ್ಲಿ ನೀರಿಲ್ಲ, ತಜ್ಞರು ಹೇಳೋ ರೀತಿಯ ನೀರು ನಮ್ಮ ಇಲ್ಲಿ ದುರ್ಲಭ ನಮಗೆ ಸಿಗ್ತಾ ಇರುವಂಥದ್ದು ಅನ್ನುವಂಥದ್ದು ನಮಗೆ ಸಿಗ್ತಾ ಇರುವಂಥ ರಿಪೋರ್ಟ್ನಲ್ಲಿ ಬರ್ತಾ ಇರುವಂಥದ್ದು ನಾನು ಮತ್ತೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಬಹುಶಃ ತುಂಬೆಯ ವೆಂಟೆಡ್ ಡ್ಯಾಮ್ನಿಂದ ಬರುವಂಥ ನೀರು ನೇರವಾಗಿ ಬರುವಂಥದ್ದು ಬೆಂದೂರ್ವೆಲ್ ಪ್ಲಾಂಟಿಗೆ. ಅಲ್ಲಿ ನೀರನ್ನು ಶುದ್ಧ ಮಾಡುವಂಥ ಕೆಲಸಗಳು ಆಗ್ತದೆ. ಅಲ್ಲಿ ನಾವು ನೀರನ್ನು ಸಂಗ್ರಹಿಸಿದಾಗ ಅಲ್ಲಿನ ನೀರಿನಲ್ಲಿ ಸಿಕ್ಕಿರುವಂಥದ್ದು ತಜ್ಞರು ಮೇಡಮ್ ಈಗಾಗಲೇ ಹೇಳಿದರು <3 ಇರಬೇಕು, ಕಾಲಿಫಾರ್ಮ್ನ ಸಂಖ್ಯೆ <3 ಇರಬೇಕು ಅನ್ನುವಂಥದ್ದು ಅವರು ಹೇಳ್ತಾ ಇರುವಂಥದ್ದು. ಅಲ್ಲಿ ಇರುವಂಥದ್ದು ಆ ಪ್ಲ್ಯಾಂಟ್ನಲ್ಲಿ ಎಲ್ಲಿಂದ ನಮಗೆ ನೀರು ಸಿಗ್ತದೋ ಅಥವಾ ನೀರಿನ ಮೂಲ ನಮಗೆ ಎಲ್ಲಿಂದ ಆರಂಭವಾಗ್ತದೋ ಅಲ್ಲಿ ಸಿಗುವಂಥದ್ದು ಮೂರು ಕಾಲಿಫಾರ್ಮ್ನ ಸಂಖ್ಯೆ 3 ಸಿಗ್ತದೆ. ಅಲ್ಲಿ ಫಿಕಲ್ ಕಾಲಿಫಾರ್ಮ್ ಕೂಡ 3 ಇರ್ತದೆ ಅನ್ನುವಂಥದ್ದು. ಬಹುಶಃ ಕುಡಿಬಹುದೋ ಏನೋ ಒಂದು ಸ್ವಲ್ಪ ಅಂದಾಜು ಮಾಡಿ ಕುಡಿಬಹುದು ಅಂತ ನಾವು ಯೋಚನೆ ಮಾಡಿ ಏನಾದರೂ ಕುಡಿಬಹುದು ಅಲ್ಲಿನ ನೀರನ್ನು. ಅಲ್ಲಿಂದ ಮುಂದೆ ಬಂದ ಹಾಗೆ ಮಾತ್ರ ಬಹುಶಃ ಕುಡಿಯೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ಮಂಗಳೂರಿನ ನೀರು ಇದೆ. ಬಹುಶಃ ಕದ್ರಿಯ ಭಾಗದಲ್ಲಿ ಈಗಾಗಲೇ ನಮ್ಮ ಡಿಸ್ಕಷನ್ನಲ್ಲಿ ಹೇಳಿದರು, ಕದ್ರಿಯ ಭಾಗ ಅನ್ನುವಂಥದ್ದು ಮಂಗಳೂರಿನಲ್ಲಿ ಬಹಳ ಪ್ರತಿಷ್ಠಿತರು ವಾಸ ಮಾಡುವಂಥ ಜಾಗ, ಬಹಳ ದೊಡ್ಡ ಮಿನಿಸ್ಟ್ರುಗಳು, MLAಗಳು, ಇನ್ನೂ ಸರ್ಕಾರಿ ಅಧಿಕಾರಿಗಳು ವಾಸ ಮಾಡುವಂಥ ಜಾಗ. ಅಲ್ಲಿ ನಮ್ಮ ಕಾರ್ಪೊರೇಷನ್ನವರು ಕಳಿಸ್ತಾ ಇರುವಂಥ ನೀರು ಏನಿದೆ, ಅಲ್ಲಿನ ನೀರಿನ ಪರಿಸ್ಥಿತಿ ಹೇಗಿದೆ ಅಂತ ಕೇಳಿದರೆ <3 ಇರಬೇಕಾದಲ್ಲಿ 240 ಇದೆ ಟೋಟಲ್ ಕಾಲಿಫಾರ್ಮ್ನ ಸಂಖ್ಯೆ. ಅದೇ ರೀತಿ ಫಿಕಲ್ ಕಾಲಿಫಾರ್ಮ್ನ ಸಂಖ್ಯೆ 43 ಇದೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂಥದ್ದು. ಅಲ್ಲಿಂದ ಮುಂದೆ ನಾವು ಮತ್ತೆ ಕಾರ್ ಸ್ಟ್ರೀಟ್ನ ಕಡೆಗೆ ಬರೋದಾದರೆ ಕಾರ್ ಸ್ಟ್ರೀಟ್ನಲ್ಲಿ ಯಾವ ರೀತಿ ಇದೆ ಪರಿಸ್ಥಿತಿ, ಕಾರ್ ಸ್ಟ್ರೀಟ್ನಲ್ಲಿ ಸಿಗುವಂಥ ನೀರು, ಕಾರ್ ಸ್ಟ್ರೀಟ್ನಲ್ಲಿ ನಾವು ಕುಡಿಯುವಂಥ ನೀರು ಯಾವ ರೀತಿ ಇದೆ, ಅಲ್ಲಿನ ಬಾವಿಯಲ್ಲಿ ಇರುವಂಥ ನೀರು ಯಾವ ರೀತಿ ಇದೆ ಅಂತ ಕೇಳಿದರೆ ಅದು ಎಲ್ಲರಿಗಿಂತಲೂ ಬಹಳ ಕೆಟ್ಟ ಪರಿಸ್ಥಿತಿಯಲ್ಲಿ ಇದೆ ಅಂತ ನಾವು ಆ ಪದವನ್ನು ಬಳಸಬೇಕಾಗ್ತದೆ. ಯಾಕಂತ ಕೇಳಿದರೆ ನಮಗೆ ಸಿಕ್ಕಿರುವಂಥ ರಿಪೋರ್ಟ್ನಲ್ಲಿ 3 <3 ಇರಬೇಕಾದಲ್ಲಿ ಕಾರ್ ಸ್ಟ್ರೀಟಲ್ಲಿ ಇರುವಂಥದ್ದು 1100 ಪಾಯಿಂಟ್ ಇದೆ. ಅದು ಮ್ಯಾಕ್ಸಿಮಮ್, ಅದಕ್ಕಿಂತ ಜಾಸ್ತಿಯೂ ಇರಬಹುದು ಅನ್ನುವಂಥದ್ದು ತಜ್ಞರು ಹೇಳುವಂಥ ಮಾತು. ಅದು ಮ್ಯಾಕ್ಸಿಮಮ್ ನಮ್ಮ ಮೀಟ್ರಲ್ಲಿ ಸಿಗುವಂಥದ್ದು, ಅದೇ ಮ್ಯಾಕ್ಸಿಮಮ್ ಅಷ್ಟಿದೆ ಕಾರ್ ಸ್ಟ್ರೀಟಲ್ಲಿ ಸಿಗುವಂಥದ್ದು. ಇನ್ನು ಕ್ಯಾಂಟೀನ್, ಹೈವೇ ಪಕ್ಕದ ಕ್ಯಾಂಟೀನ್, ನಮ್ಮ ರಾಷ್ಟ್ರೀಯ ಹೆದ್ದಾರಿ 75 ಆಗಿರ್ಬೋದು, ಇನ್ನು ಉಡುಪಿಯ ಕಡೆಗೆ ಹೋಗುವಂಥ ಹೆದ್ದಾರಿ ಆಗಿರ್ಬೋದು, ನಾವು ಬಾಯಾರಿಕೆ ಆಯಿತು ಅಂತೇಳಿ ಅಲ್ಲೊಂದು ಪಕ್ಕದಲ್ಲಿ ಗೂಡಂಗಡಿಯಲ್ಲಿ ಅಣ್ಣ ನೀರು ಕೊಡೋಣ ಅಂತ ಕುಡಿದ್ರೆ ಆ ನೀರು ಕೂಡ ಚೆನ್ನಾಗಿಲ್ಲ ಅನ್ನುವಂಥದ್ದು ರಿಪೋರ್ಟ್ ನಮಗೆ ಸಿಗ್ತಾ ಇದೆ. ಅದು ಕೂಡ ಸೇಮ್ ಕಾರ್ ಸ್ಟ್ರೀಟಲ್ಲಿ ಯಾವ ರೀತಿ ಇದೆಯೋ 1100 ಪಾಯಿಂಟ್ ಇರುವಂಥದ್ದು ಕಾಲಿಫಾರ್ಮ್, ಫಿಕಲ್ ಕಾಲಿಫಾರ್ಮ್ನ ಸಂಖ್ಯೆ ಕೂಡ ಅಷ್ಟೇ ಇದೆ. ಬಹುಶಃ ಆ ಕ್ಯಾಂಟೀನ್ನ ನೀರು ಕೂಡ ಕುಡಿಯಲು ಯೋಗ್ಯ ಆಗಿಲ್ಲ ಅನ್ನುವಂಥ ಒಂದು ಆಘಾತಕಾರಿ ರಿಪೋರ್ಟ್. ಆದರೆ ಒಂದು ಚೂರು ಇದ್ದದ್ರಲ್ಲಿ ಪರವಾಗಿಲ್ಲ ಅಂತ ಇರುವಂಥದ್ದು ಆ ಬೋರ್ವೆಲ್ನ ನೀರನ್ನೊಂದು ನಾವು ಸಂಗ್ರಹಿಸಿದ್ವಿ, <3 ಅಂತ ಹೇಳ್ತಾರೆ ತಜ್ಞರು. ಆದರೆ ಅಲ್ಲಿ ನಮಗೆ ಸಿಕ್ಕಿರುವಂಥದ್ದು 4 ಪಾಯಿಂಟ್ ಸಿಕ್ಕಿರುವಂಥದ್ದು. ಇದೇ ಬೋರ್ವೆಲ್ನಿಂದ ನಾವು ಕಲೆಕ್ಟ್ ಮಾಡಿರುವಂಥ ನೀರು, ಅದು 4 ಪಾಯಿಂಟ್ ಇದೆ. ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಬೋದು ಅನ್ನುವಂಥ ಪರಿಸ್ಥಿತಿ ಇದೆಯೋ ಏನೋ, ನಾನು ಅದನ್ನು ಮೇಡಮ್ ಅವರಲ್ಲಿ ಕೇಳ್ತೇನೆ. ಎಸ್ ಮೇಡಮ್, ಬಹುಶಃ ಈ ರಿಪೋರ್ಟನ್ನು ನೋಡಿದ್ರಿ, ಮಂಗಳೂರಿನ 5 ಭಾಗದಲ್ಲಿ ಸಂಗ್ರಹಿಸಿದಂಥ ನೀರಿನ ಸ್ಯಾಂಪಲ್ಗಳಲ್ಲಿ ಕಾಲಿಫಾರ್ಮ್ನ ಸಂಖ್ಯೆ ಆಗಿರ್ಬೋದು, ಫಿಕಲ್ ಕಾಲಿಫಾರ್ಮ್ನ ಸಂಖ್ಯೆ ಆಗಿರ್ಬೋದು, ನೋಡಿ ಏನು ಅನಿಸ್ತಾ ಇದೆ ಮೇಡಮ್ ಇಲ್ಲಿನ ನೀರಿನ ಗುಣಮಟ್ಟ ಅಥವಾ ಇಲ್ಲಿನ ನೀರನ್ನು ಕುಡಿಯುವಂಥ ಯೋಗ್ಯತೆ ಇದೆಯಾ ನಮ್ಮ ಮಂಗಳೂರಲ್ಲಿ ಸಿಗುವಂಥ ನೀರಿಗೆ? ಮೊದಲಾಗಿ ಏನು ಗೊತ್ತಾಗುತ್ತೆ ಹೇಳಿದರೆ, ಶುದ್ಧೀಕರಣ ತುಂಬ ಸರಿಯಾಗಿ ಆಗ್ತಾ ಇದೆ. ಅದರ ಟೆಸ್ಟ್ ಪ್ರಕಾರ ಎಷ್ಟು ಸ್ಟ್ಯಾಂಡರ್ಡ್ ಬರಬೇಕು ಹಾಗೆ ಬಂದಿದೆ. ಈಗ ನಿಜವಾಗಿ ನೀವು 3ಗಿಂತ ಕಡಿಮೆ ಅಂತ ಹೇಳುವಾಗ ಅದನ್ನು ಸುಲಭದಲ್ಲಿ ಎಲ್ಲರಿಗೆ ಅರ್ಥ ಆಗುವ ಹಾಗೆ ಹೇಳಬೇಕಾದ್ರೆ ನಿಲ್ಲಂತೆ ಹೇಳ್ಬೋದು. ಆದರೆ ಇದು ಇಂಟರ್ನ್ಯಾಷನಲ್ ಮೆಥಡ್, ಸೊ ಇದು MPN ಟೆಕ್ನಿಕ್ನಲ್ಲಿ <3 ಅಂತ ಕೊಡ್ತೇವೆ. ಆದರೆ ನೀವು ಈಗ ಬೋರ್ವೆಲ್ ಬಗ್ಗೆ ಮಾತಾಡುವಾಗ, ಬೋರ್ವೆಲ್ ಅಂದರೆ ಭೂಮಿ ಅಡಿಯಲ್ಲಿ ಇರುವ ನೀರು, ಅದು ಭೂಮಿ ಅಡಿಗೆ ಹೋಗ್ತಾ ಹೋಗ್ತಾ ನೀರು ತುಂಬ ಶುದ್ಧ ಆಗುತ್ತದೆ. ಯಾಕೆಂದರೆ ಅದು ಭೂಮಿ ಮೇಲಿಂದ ಅಡಿ ಟ್ರಿಕಲ್ ಮಾಡ್ತಾ ಹೋಗುವಾಗ ಶುದ್ಧವಾಗಿ ಇರುತ್ತೆ. ಎಷ್ಟೋ ವರ್ಷದಿಂದ ಟೆಸ್ಟ್ ಮಾಡುವಾಗ ಶುದ್ಧವೇ ಇತ್ತು. ಇತ್ತೀಚೆಗೆ ಒಂದು 6-8 ವರ್ಷದಲ್ಲಿ
ಅಲ್ಲಿ ಅಲ್ಲಿ ಬೋರ್ವೆಲ್ನಲ್ಲಿ ಸ್ವಲ್ಪ ಸ್ವಲ್ಪ ಕಂಟಾಮಿನೇಷನ್ ಕಂಡು ಬರ್ತಾ ಇದೆ. ಇದಕ್ಕೆ ಕಾರಣ ತುಂಬ ಇರಬಹುದು. ಮನೆಗಳು ತುಂಬ ಬಂದದರಿಂದ ತುಂಬ ಕಂಟಾಮಿನೇಷನ್ ಭೂಮಿ ಮೇಲೆ ಆಗುತ್ತೆ. ಜನಸಂಖ್ಯೆ ತುಂಬ ಜಾಸ್ತಿ ಆದ್ದರಿಂದ ಅಲ್ಲಿ ಅಲ್ಲಿ ಮಲದು ಕಂಟಾಮಿನೇಷನ್ ರೋಡಲ್ಲಿ ಎಲ್ಲ ಕಡೆ ಬದಿಯಲ್ಲಿ ಎಲ್ಲ ಕಡೆ ಇರ್ತದೆ. ಅದೇ ಮತ್ತು ಮಳೆ ಬರುವಾಗ ನೀರು ಭೂಮಿ ಅಡಿಗೆ ಹೋಗ್ತಾ ಹೋಗ್ತಾ ಅದು ಸಹ ಸ್ವಲ್ಪ ಸ್ವಲ್ಪ. ಎಸ್ ಮೇಡಮ್, ನಾನು ಪ್ರತಿಯೊಂದನ್ನು ನಿಮ್ಮಲ್ಲಿ ಕೇಳ್ತಾ ಬರ್ತೀನಿ. ಪ್ರತಿಯೊಂದು ನಮ್ಮ ಬೆಂದೂರುವೆಲ್ಲಿನ ಪ್ಲಾಂಟ್ ಇಂದ ಆರಂಭ ಮಾಡಿ ಅಲ್ಲಿವರೆಗಿನ ನೀರಿನ ಕ್ವಾಲಿಟಿ ಹೇಗಿದೆ ಅನ್ನೋದನ್ನು ಕೇಳ್ತೀನಿ. ವಿನೋದ್ ಅವರೇ, ಬಹುಶಃ ನಿರೀಕ್ಷೆ ಮಾಡಿದ್ರ ಈ ರೀತಿಯ ರಿಪೋರ್ಟ್ ನಮಗೆ ಸಿಗಬಹುದು? ಬಹಳ ವರ್ಷದಿಂದ ನೀವು ಕೂಡ ಮಂಗಳೂರಿನಲ್ಲಿ ಇರೋರಾಗಿರೋದ್ರಿಂದ ನಮ್ಮಲ್ಲಿ ಸಿಗುವಂತ ನೀರಿನ ರಿಪೋರ್ಟ್ ಈ ರೀತಿ ಇರ್ತದೆ. ಇಷ್ಟು ಅಯೋಗ್ಯ ನೀರನ್ನು ನಾವು ಕುಡಿತಾ ಇದ್ದೇವೆ ಅನ್ನುವಂಥ ನಿರೀಕ್ಷೆ ನಿಮ್ಮಲ್ಲಿ ಇತ್ತ ರಿಪೋರ್ಟಿಗೆ ಕೊಡಬೇಕಾದ್ರೆ? ಖಂಡಿತ ಇರಲಿಲ್ಲ. ಯಾಕಂದರೆ ಈ ರೀತಿಯ ಇಷ್ಟು ಕೆಟ್ಟದಾಗಿ ಒಂದು ಬರ್ತದೆ, ಒಂದು ವರದಿ ಬರ್ತದೆ ಅನ್ನುವಂಥದ್ದು ಗೊತ್ತೇ ಇರಲಿಲ್ಲ. ಸ್ವಲ್ಪ ಮಟ್ಟಿಗೆ ಬಂದಿರ್ಬೋದು, ಏನು ಸರ್ಕಾರ ನಿಗದಿಪಡಿಸಿರೋ ಅಥವಾ ಏನು ಅದರ ಮಾನದಂಡ ಉಂಟು, ಅದಕ್ಕಿಂತ ಸ್ವಲ್ಪ ಮಟ್ಟಿಗೆ ಹೆಚ್ಚಿರ್ಬೋದು ಎನ್ನುವಂಥದ್ದು ಒಂದಿತ್ತು. ಅದು ಸಿಕ್ಕಿದ್ದು ಮಾತ್ರ ಬೋರ್ವೆಲ್ನ ನೀರಿನಲ್ಲಿ ಮಾತ್ರ. ಅದು ಬಿಟ್ಟರೆ ಇವರು ಮಂಗಳೂರು ಮಹಾನಗರ ಪಾಲಿಕೆಯನ್ನು ತುಂಬೆಯಿಂದ ಜನರಿಗೆ ನೀಡುತ್ತಿರುವ ನೀರುಂಟು, ಎರಡನೇದಾಗಿ ಬಾವಿ ನೀರುಂಟು. ಈ ಎರಡೂ ನೀರಲ್ಲಿ ಕೂಡ ಈ ನಿರೀಕ್ಷೆ ಮಾಡೇ ಇರಲಿಲ್ಲ ಅಂತ ಅನಿರೀಕ್ಷಿತ ವರದಿ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಲೆಸ್ ದೆನ್ 3 ಇರಬೇಕಾದಲ್ಲಿ 240,100 ಅಷ್ಟು ಇದೆ. ಅಂದರೆ ತಜ್ಞರ ಪ್ರಕಾರ 1100 ಅಂದರೆ ಅದು ಲಕ್ಷವು ದಾಟ್ಬೋದು, ಅದು ಹೇಳಲಿಕ್ಕಾಗಲ್ಲ. ಅಷ್ಟು ಕೌಂಟ್ ಇದೆ ನಮ್ಮ ಮಂಗಳೂರಿನ ಒಂದು ನೀರಿನಲ್ಲಿ, ಅಷ್ಟು ಕೌಂಟ್ ಇದೆ. ಅಂದರೆ ಇಲ್ಲಿ ಜನರು ನಾವು ಬಹಳ ಅಭಿಮಾನದಿಂದ ಹೇಳ್ಕೊಳ್ತಾ ಇದ್ವಿ, ಮಂಗಳೂರಿನ ನೀರು ಕುಡಿಬೇಕು, ಮಂಗಳೂರಿನ ನೀರು ಬಹಳ ಶುದ್ಧವಾದಂತ ನೀರು, ಬಹಳ ಚೆನ್ನಾಗಿರ್ತದೆ ನೀರು ಅಂತ ನಾವು ಬಯಲುಸೀಮೆ ಕಡೆಗೆ ಹೋದಾಗ ಹೇಳ್ಕೊಳ್ತಾ ಇದ್ವಿ. ಹೌದು, ಆ ರೀತಿಯಲ್ಲಿ ನಾವು ಪ್ರಚಾರ ಮಾಡ್ಕೊಂಡು ಬಂದವರು. ಅದನ್ನು ನಾವು ಹೆಮ್ಮೆಯಿಂದ ಹೇಳ್ತಿದ್ದೆವು. ಯಾಕಂದರೆ ನಮ್ಮ ಮಂಗಳೂರಿಗೆ ಬಂದರೆ ಅಂಥ ನೀರು ನಿಮ್ಮಲ್ಲಿ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ನಮಗೆ ಈಗ ಗೊತ್ತಾಗಿದೆ, ನಮಗೆ 24x7 ನೀರು ಸಿಗ್ತದೆ ಹೊರತು ಶುದ್ಧ ನೀರು ಕುಡಿಯುವ ನೀರು ಸಿಗಲಿಲ್ಲ. ನಮಗೆ ಸಿಕ್ಕಿದ್ದು ಮಲಮಿಶ್ರಿತ ನೀರೇ. ಇಲ್ಲಿನ ಜನರು ಅಂಥ ನೀರನ್ನು ಕುಡಿಬೇಕಾದ ಅನಿವಾರ್ಯತೆಯಲ್ಲಿದ್ದಾರೆ. ಯಾಕಂದರೆ ಬಾವಿ ನೀರು ಶುದ್ಧವಾಗಿರ್ತದೆ ಎನ್ನುವಂಥದ್ದು ನಮಗೆ ತುಂಬ ಜನರಿಗೆ ಇರ್ತದೆ. ಅದು ಪವಿತ್ರ ಜಾಗ ಏನಿದೆ ಕಾರ್ ಸ್ಟ್ರೀಟ್, ಅಲ್ಲಿಯ ಬಾವಿಯಲ್ಲೇ ನೀರು ಮ್ಯಾಕ್ಸಿಮಮ್ ನಂಬರ್ ದಾಟ್ತಾ ಇದೆ. ಅದರಲ್ಲೂ ನನಗೆ ನಾನು ನೆನಪಿಸಿಕೊಳ್ಳಲೇಬೇಕು, ಡಾಕ್ಟರ್ ವಿ ಎಸ್ ಆಚಾರ್ಯರು ಆರೋಗ್ಯ ಸಚಿವರಾಗಿದ್ದ ಒಂದು ಮಾತು ಹೇಳಿದ್ದರು. ಕುಡಿಯುವ ನೀರಿಗೆ ಸಂಬಂಧಪಟ್ಟು ಉಡುಪಿಯ ಸ್ವರ್ಣ ನದಿಯ 2ನೇ ಯೋಜನೆ ಏನು ಕೈಗೆತ್ತಿಕೊಂಡ್ರು, ಆವಾಗ ಅವರು ನೀಡಿದ ಹೇಳಿಕೆ ಏನಂದರೆ, ಬಾವಿ ನೀರು ಶುದ್ಧವಾಗಿಲ್ಲ, ಕುಡಿಬೇಡಿ. ಅಂದರೆ ಊಹೆ ಮಾಡಿದ್ರು ಅವರು, ಅವರಿಗೆ ಆ ಊಹೆ ಇತ್ತು. ನಾವು ಆ ಸಂದರ್ಭದಲ್ಲಿ ಏನು ಚಿಂತಿಸಿದೆವು ಅಂದರೆ, ಇವರು ಸ್ವರ್ಣ ನದಿಯ ಏನು ನೀರನ್ನು ಅದನ್ನು ಪ್ರಚಾರಕ್ಕೋಸ್ಕರ ಬಾವಿ ನೀರನ್ನು ಕುಡಿಬೇಡಿ ಅಂತ ಹೇಳಿದರು ಎನ್ನುವಂಥದ್ದು. ಆದರೆ ಈಗ ಅನಿಸ್ತಾ ಉಂಟು, ಇವತ್ತು ಸಿಕ್ಕ ರಿಪೋರ್ಟ್ ನೋಡಿದಾಗ ಅದು ಬಾವಿ ನೀರು ಶುದ್ಧವಾಗಿಲ್ಲ ಎನ್ನುವಂಥದ್ದನ್ನು ಅವ್ರು ಕಂಡುಕೊಂಡಿದ್ರೇನೋ, ಅಥವಾ ಆ ರೀತಿಯ ಕಾರಣಕ್ಕೋಸ್ಕರನೇ ಅದು ಕುಡಿಬೇಡಿ ಅಂದ್ರೆ ಏನು. ಇವತ್ತು ಮಂಗಳೂರಿನ ಅದು ಡೊಂಗರಕೇರಿಯ ಒಂದು ಪವಿತ್ರ ಸ್ಥಳದಲ್ಲಿ ಕಾರ್ ಸ್ಟ್ರೀಟ್ನಲ್ಲಿ ಹಲವು ಪವಿತ್ರ ದೇವಸ್ಥಾನಗಳಿವೆ, ಪುಣ್ಯಕ್ಷೇತ್ರಗಳಿವೆ. ಅಂಥ ಜಾಗದಲ್ಲಿಯೇ ಕೂಡ ಬಾವಿಯ ನೀರು ಅದು 1100ಗಿಂತ ಜಾಸ್ತಿ ಇದೆ ಕೌಂಟು. ಇದನ್ನು ನೋಡಿದಾಗ ಈ ರೀತಿಯ ಅಂಕಿಅಂಶ ಬಂದಿರುವುದು ನಿಜಕ್ಕೂ ಒಂದು ನಿರೀಕ್ಷೆ ಮಾಡಿರಲಿಲ್ಲ ಹರ್ಷಿತ್. ಎಸ್ ಮೇಡಮ್, ನಾನು ಮತ್ತೆ ಆ ಬೆಂದೂರುವೆಲ್ಲಿನ ಪ್ಲಾಂಟ್ ಏನಿದೆ, ನೀರನ್ನು ಶುದ್ಧೀಕರಣ ಮಾಡುವಂಥದ್ದು ಮೂಲ, ನಮಗೆ ನೀರು ಅಲ್ಲಿಂದ ಸಪ್ಲೈ ಆಗ್ತದೆ, ಮಂಗಳೂರಿಗರಿಗೆ ನೀರು ಕುಡಿಲಿಕ್ಕಾಗಿರ್ಬೋದು, ಇತರ ಉದ್ದೇಶಕ್ಕಾಗಿರ್ಬೋದು ನಮಗೆ ಬರುವಂಥದ್ದು ಸರಬರಾಜಾಗುವಂಥದ್ದು ಆ ಭಾಗದಿಂದ. ಅಲ್ಲಿನ ರಿಪೋರ್ಟನ್ನು ನೀವು ನಮಗೆ ಕೊಟ್ಟಿದ್ದೀರಿ. ಇದರಲ್ಲಿ ಟೋಟಲ್ ಕಾಲಿಫಾರ್ಮ್ ಕೌಂಟ್ ಅನ್ನುವಂಥದ್ದು 3 ಇದೆ, ಫೀಕಲ್ ಕಾಲಿಫಾರ್ಮ್ ಕೌಂಟ್ ಅನ್ನುವಂಥದ್ದು 3 ಇದೆ ಅನ್ನುವಂಥದ್ದನ್ನು ಈ ರಿಪೋರ್ಟ್ ಹೇಳ್ತಾ ಇದೆ. ಜೊತೆಗೆ ನೀವೊಂದು ಶರ ಬರೆದಿದ್ದೀರಿ, ಬ್ಯಾಕ್ಟೀರಿಯಾಲಜಿಕಲ್ ದ ವಾಟರ್ ಸ್ಯಾಂಪಲ್ ಈಸ್ ಪೋರ್ಟೇಬಲ್ ಕ್ವಾಲಿಟಿ ಅನ್ನುವಂಥ ಮಾತನ್ನು ಇದರಲ್ಲಿ ಉಲ್ಲೇಖ ಮಾಡಿದಿರಿ. ಅಂದ್ರೆ ಆ ನೀರನ್ನು ಕುಡಿಯುವಂತ ಯೋಗ್ಯತೆ ಇದೆ ಆ ನೀರಿಗೆ. ಹಾಗಾದ್ರೆ ಅದು ರಿಪೋರ್ಟ್ ನಲ್ಲಿ ನೀವು ನೋಡಿದ್ರೆ 3 ಅಲ್ಲ, ಲೆಸ್ ದೆನ್ 3 ಹೇಳಿದ್ರೆ ಅದು ನಿಜವಾಗಿ ನಾನು ಆಗ ಹೇಳಿದ ಹಾಗೆ ಅದು ನಿಲ್ ಅಂತೆ ಅರ್ಥ. ಅದಕ್ಕೆ ಅರ್ಥ ಮಾಡ್ಲಿಕ್ಕೆ ನಾವು ಅಲ್ಲಿ ಲೆಸ್ ದೆನ್ 3 ಬರೆದ ಮೇಲೆ ಶುಡ್ ಬಿ ನಿಲ್. ಲೆಸ್ ದೆನ್ 3 ಹೇಳಿದ್ರೆ ಅದು ನಿಲ್. ಯಾಕೆಂದ್ರೆ ಆ ಟೆಸ್ಟ್ ನಲ್ಲಿ ನಾವು ಅಷ್ಟು ತನಕ ಮಾತ್ರ ಟೆಸ್ಟ್ ಮಾಡಬಹುದು, ಅದೊಂದು ಸ್ಟ್ಯಾಟಿಸ್ಟಿಕಲ್ ಟೆಸ್ಟ್. ಅದರಿಂದ ಸೊ ಅದು ಸರಿ ಇದೆ, 0 ಅಂತವೇ ಹೇಳ್ಬಹುದು. ಅದಕ್ಕೆ ಆ ನೀರಿನ ಕ್ವಾಲಿಟಿ ತುಂಬ ಒಳ್ಳೆಯದಿದೆ. ಸೊ ಆ ನೀರನ್ನು ಇಟ್ಕೊಂಡು ನಾವು ಈಗ ಸಹ ಹೇಳ್ಬೋದು ನಮ್ಮ ಮಂಗಳೂರು ನೀರು ತುಂಬ ಒಳ್ಳೆಯದು ಅಂತ ಹೇಳಿ, ತುಂಬ ಸ್ವಚ್ಛ. ಯಾಕೆಂದರೆ ನೀರಿನ ಗುಣ ಬರೀ ಹೀಗೆ ಬ್ಯಾಕ್ಟೀರಿಯಿಂದ ಇಲ್ಲ, ಅದರ ರುಚಿಯಿಂದ ಬರ್ತದೆ. ಮಂಗಳೂರದು ನೀರಿನ ರುಚಿ
ಹೆಚ್ಚು ಕಡೆ ಸಿಗೋದಿಲ್ಲ ಬೇರೆ ಬೇರೆ ಕಾರಣದಿಂದ. ಅದು ಇನ್ನೊಂದು ಸಂದರ್ಭದಲ್ಲಿ ಮಾತಾಡುವ ನಾವು. ಅದರ ಕೆಮಿಕಲ್ ಪ್ಯಾರಾಮೀಟರ್ಸ್, ಫಿಸಿಕಲ್ ಎಲ್ಲ ಇರ್ತದೆ. ಈಗ ನಾವು ಮೈಕ್ರೋಬಯಾಲಜಿಕಲ್ ಮಾತ್ರ ತಗೊಂಡದ್ರಿಂದ ಆ ಮಟ್ಟದಲ್ಲಿ ಶುದ್ಧೀಕರಣ ಚಂದಾಗಿ ಆಗಿದೆ. ನಮ್ಮ ನೀರು ಆಗ ಬೆಸ್ಟ್. ಅಂದ್ರೆ ನೇತ್ರಾವತಿಯಿಂದ ಅಲ್ಲಿಗೆ ಬರುವಂತ ನೀರು ಚೆನ್ನಾಗಿದೆ, ಕುಡಿಯುವಂತ ಕ್ವಾಲಿಟಿ. ಶುದ್ಧೀಕರಣ ಮಾಡಿದ ಮೇಲೆ ನೇತ್ರಾವತಿನಲ್ಲಿ ಇರುವ ನೀರಿನ ಬಗ್ಗೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅಲ್ಲಿ ಶುದ್ಧೀಕರಣ ಮಾಡಿದ ಮೇಲೆ ಆ ನೀರು ಬಹಳ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಪ್ರಕಾರ ಅಂದ್ರೆ ಕುಡಿಯುವ ಯೋಗ್ಯತೆ ಆ ನೀರಿಗೆ ಇದೆ. ನಾವು ಆ ಪ್ಲಾಂಟ್ ಅಲ್ಲಿ ತೋರಿಸ್ತಾ ಇರುವಂತ ನೀರು ಏನಿದೆ ಅದನ್ನು ಕುಡಿಬಹುದು, ಯಾವುದೇ ಅನುಮಾನ ಇಲ್ಲದೆ ಜನ ಕುಡಿಬಹುದು. ಅಂದ್ರೆ ಇಂಟರ್ನ್ಯಾಷನಲ್ ಕ್ವಾಲಿಟಿಯ ಪರವಾಗಿ ಇದೆ ನೀವು ಕೊಡ್ತಿರುವಂತ ರಿಪೋರ್ಟ್ ಪ್ರಕಾರ. ಎಸ್, ಬಹುಶಃ ಆ ಪ್ಲಾಂಟ್ ಅಲ್ಲಿ ನೀರು ಚೆನ್ನಾಗಿದೆ. ನಮ್ಮ ಜನ ಎಲ್ಲ ನಮ್ಮ ಇಟ್ಕೊಂಡು ಅಲ್ಲಿಗೆ ಹೋಗ್ಬೇಕು ಏನೋ ಅಂತ. ಈಗ ರಿಪೋರ್ಟ್ ನೋಡಿದ್ರೆ ಜನರು, ಮಂಗಳೂರು ಜನರು ಕೇವಲ ಪ್ಲಾಂಟಿಗೆ ಹೋಗಿ ಅಲ್ಲಿ ಹೋಗಿ ಕುಡಿಬೇಕು. ಯಾಕಂದ್ರೆ ಅದೇ ನೀರು ಜನರ ಮನೆಗೆ ಬಂದಾಗ ಅಲ್ಲಿ ಕೋಳಿ ಫಾರ್ಮ್ ಸೃಷ್ಟಿಯಾಗಿದೆ. ಯಾಕಂದ್ರೆ ಕದ್ರಿಗೆ ಬಂದಾಗ್ಲೇ ಅಲ್ಲಿ 240 ಕದ್ರಿಗೆ ಬಹಳ ದೂರ ಏನಿಲ್ಲ, 240 ಅಂಕಿ ಬಂದಿದೆ. ನನ್ನ ಪ್ರಕಾರ ಏನು ಪ್ಲಾಂಟ್ ಇದೆ, ಪ್ಲಾಂಟ್ನಿಂದ ಸಪ್ಲೈ ಆಗ್ತದೆ, ಅಲ್ಲೇ ಏನಾದರೂ ಪ್ರಾಬ್ಲಮ್ ಆಗಿದೆ, ಅಲ್ಲಿಂದಲೇ ಈ ಸಮಸ್ಯೆ ಸೃಷ್ಟಿಯಾಗಿದೆ. ಆ ಕಾರಣಕ್ಕೋಸ್ಕರ ಕದ್ರಿಗೆ ಬರುವಾಗ 240 ಆಗಿದೆ. ಅದು ಇನ್ನು ಬೇರೆ ಬೇರೆ ಕಡೆಗೆ ಹೋದಾಗ ಇನ್ನಷ್ಟು ಜಾಸ್ತಿ ಆಗ್ಬೋದು. ಯಾಕಂದ್ರೆ ಕದ್ರಿಯನ್ನು ನಾವು ಉದಾಹರಣೆ ತಗೊಂಡದ್ದು, ಕದ್ರಿ ಭಾಗವನ್ನು ನಾವೊಂದು ಪ್ರತಿಷ್ಠಿತ ಜಾಗ ಆಗಿದೆ, ಆ ಕಾರಣಕ್ಕೂ ಅಲ್ಲಿ ತಗೊಂಡದ್ದು. ಈಗ ಮಂಗಳೂರಿನ ಎಲ್ಲ ಕಡೆಗೂ ಇದೇ ಭಾಗದಿಂದ ನೀರು ಹೋಗ್ತದೆ ಶುದ್ಧೀಕರಣ ಘಟಕದಿಂದ. ಶುದ್ಧೀಕರಣ ಘಟಕದಲ್ಲಿ 0 ಇದ್ದದ್ದು, -3 ಇದ್ದದ್ದು, ಬೇರೆ ಕದ್ರಿಗೆ ಬರುವಾಗ 240 ಆಗ್ತದೆ. ಅಂದ್ರೆ ಬೇರೆ ಕಡೆಗೆ, ಮಂಗಳೂರಿನ ಬೇರೆ ಕಡೆಗೂ ಹೋಗುವಾಗ ಅದೇ ಮುಲ್ಕಿವರೆಗೆ ಹೋಗ್ತದೆ, ಈ ಕಡೆ ಉಳ್ಳಾಲದ ಕಡೆಗೆ ನೀರು ಹೋಗ್ತದೆ ಅಂತ ಇದೇ ಪ್ರಮಾಣ ಬರ್ಬೋದಲ್ವಾ? ಈ ಕಾರಣಕ್ಕೋಸ್ಕರ ಇದು ಏನು ಶುದ್ಧೀಕರಣ ಘಟಕದಲ್ಲಿ ಸಿಗುವ -3 ಏನು ಕೋಳಿ ಫಾರ್ಮ್ ಸಂಖ್ಯೆ ಖುಷಿ ಪಡ್ಬೋದಾದ್ರು, ಮಂಗಳೂರು ಜನತೆ ಅಲ್ಲಿ ಹೋದ್ರು ಹೋಗಿ ನೀರು ಕುಡಿದ್ರೆ ಮಾತ್ರ ಖುಷಿ ಪಡ್ಬೋದು. ಅಂದ್ರೆ ಸರಬರಾಜು ಅನ್ನುವಂಥದ್ದು ಟೀಕ್ ನಹಿ ಅಂತ ನಾವು ಹೇಳ್ಬೋದು. ಎಸ್, ಬಹುಶಃ ನಾವು ಕೊಡ್ತಾ ಇರುವಂತ ರಿಪೋರ್ಟ್ ಅನ್ನು ನೀವು ನೋಡ್ತಾ ಇದ್ದೀರಿ. ಮಂಗಳೂರಿನ ಆ ಭಾಗದಲ್ಲಿ ಬೆಂದೂರು ವೆಲ್ನ ಪ್ಲಾಂಟ್ ಏನಿದೆ ಆ ಭಾಗದಲ್ಲಿ ನೀರು ಕುಡಿಯೋದಕ್ಕೆ ಯೋಗ್ಯವಾಗಿದೆ ಅಂತ ತಜ್ಞರು ಹೇಳ್ತಾ ಇರುವಂತದ್ದು. ಇಂಟರ್ನ್ಯಾಷನಲ್ ಕ್ವಾಲಿಟಿಗೆ ತಕ್ಕದಾಗಿದೆ, ಕುಡಿಬಹುದು ಅನ್ನುವಂಥದ್ದು ಅಲ್ಲಿನ ರಿಪೋರ್ಟ್. ಆ ನಂತರ ಅಲ್ಲಿಂದ ಮುಂದೆ ದಾಟಿದ್ರೆ ಮತ್ತೆ ನೀರು ಚೆನ್ನಾಗಿರೋದಿಲ್ಲ. ಈ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಚರ್ಚೆಯನ್ನು ಮಾಡ್ತೀವಿ. ಆದರೆ ಅದಕ್ಕಿಂತ ಮೊದಲು ಒಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿತು.